4-5 ದಿವಸ ಆಯಿತು. ಎಲ್ಲ ಗೊಬ್ಬರ ಎಲ್ಲ ಹಾಕಿ ಇವರು ಪ್ರೇರಣೆ ಕೊಟ್ಟರು. ಹಾಗೆ ಅವರು ಫಸ್ಟ್ ಮಾಡಿ ಎಲ್ಲ ತೋರಿಸಿದ್ರು. ನಾವು ಕಾಲಿಗೆ ನೀರೆಲ್ಲ ಹಾಕ್ತಾ ಇದ್ದೇವೆ, ಮತ್ತು ಹುಲ್ಲೆಲ್ಲ ತೆಗ್ದೆಲ್ಲ. ಏನೆಲ್ಲ ಹಾಕ್ತಿದ್ರಿ ಬುಡಕ್ಕೆ? ಬುಡಕ್ಕೆ ಹಸಿ ತರಕಾರಿದು ಗೊಬ್ಬರ ಎಲ್ಲ ಮಾಡಿ ಹಾಕ್ತೇವೆ. ಯಾವುದೆಲ್ಲ ಹಾಕ್ತೀರಿ ಇದಕ್ಕೆ? ಹಸಿ ತರಕಾರಿ ಎಲ್ಲ ಹಾಕ್ತೇವೆ, ಮತ್ತೆ ಉಳಿದದ್ದು ಮೀನಿನಾಯ್ತು, ಮತ್ತೆ ಅನ್ನ. ಎಷ್ಟು ಮನೆಯವರು ಹಾಕ್ತಾರೆ? ಇಲ್ಲಿದ್ದವರೆಲ್ಲ ಈಗ ಮೊನ್ನೆ ಬಂದದಷ್ಟೇ. ನಾನು ಸ್ವಲ್ಪ ಮಾಡಿ ಇಟ್ಟಿದ್ದೆ ಒಂದು ಇದರಲ್ಲಿ, ಅದನ್ನು ತಂದು ಹಾಕಿದ್ದೆ. ಯೂಶಲಿ ನಿಮ್ಮ ಮನೆಯಿಂದ ಎಷ್ಟು ಗಂಟೆಗೆ ತರಕಾರಿ ಹೊರಗೆ ಹಾಕೋದು ಈ ರೀತಿ? ನಾವು ಬೆಳಿಗ್ಗೆ 6:30-7 ಗಂಟೆ ಒಳಗೆ ಹಾಕ್ತೀವಿ. 7 ಗಂಟೆವರೆಗೆ ಎಲ್ಲ ಮನೆಯವರು ತಂದು ಹಾಕ್ತಾರೆ. ಯಾವುದೆಲ್ಲ ಸಾಧಾರಣ ಹಾಕ್ತೀರಿ ಮನೆಯಿಂದ? ಎಲ್ಲ ಉಂಟು, ಟೊಮೆಟೊ, ಈರುಳ್ಳಿ, ಮತ್ತೆ ಮೊಟ್ಟೆದು, ಇದು ಮೀನಿಂದು, ಮತ್ತೆ ಉಳ್ದ ಅನ್ನ ಪದಾರ್ಥಗಳೆಲ್ಲ. ನಾನಂದ್ರೆ ಫಸ್ಟ್ ಇಲ್ಲಿ ಮಾಡುವಾಗನೇ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟಿದ್ದೆ, ಅದು ಮುಕ್ಕಲ್ವಾಸಿ ಇತ್ತು. ಮೊನ್ನೆ ಬರುವಾಗ ಅದಷ್ಟು ಇಲ್ಲ, ನಮ್ಮ ಮನೆದು ಮಾತ್ರ. ಮತ್ತೆ ಈಗೆಲ್ಲ ತಂದಾಗ್ತಾ ಇತ್ತು. ಇದನ್ನು ಶುರು ಮಾಡುವಾಗ ನಿಮಗೆ ಇದರಿಂದ ಇಂಥ ಫಲ ಸಿಗುತ್ತಂತ ನಿಮಗೆ ನಂಬಿಕೆ ಇತ್ತಾ? ಇಲ್ಲ ಸರ್. ಈಗ ಏನು ಅನಿಸ್ತದೆ? ಈಗ ತುಂಬಾ ಖುಷಿ ಆಗ್ತದೆ ನಮಗೆ. ಇವರನ್ನು ನೋಡಿ ತುಂಬಾ ಇದಕ್ಕಿಂತ ಮುಂಚೆ ಕೃಷಿ ಮಾಡಿದ್ದೀರಿ? ಇದಕ್ಕಿಂತ ಮುಂಚೆ ನಾವು ಮಡಿಕೇರಿಯವರು ಸರ್. ನಾವು ಸ್ವಲ್ಪ ಮಾಡ್ತಾ ಇದ್ದೇವೆ ಮನೆಯಲ್ಲಿ ತರಕಾರಿ ಎಲ್ಲ. ಇವನಿಗೆ ತುಂಬಾ ಇಂಟ್ರೆಸ್ಟ್. ಹೆಸರೇನು? ಭವಿಷ್ಯ. ಹುಲ್ಲೆಲ್ಲ ತೆಗಿಲಿಕ್ಕೆ ಬರ್ತಾನೆ, ಎಲ್ಲ ಬೆಳಿಗ್ಗೆ ಕೂಡ ಬಂದೆಲ್ಲ ಇದು ಮಾಡಿದ. ನಿಮ್ಮ ತಂಡದವರ ಅಭಿಪ್ರಾಯ ಏನು? ಈಗ ತಂಡದವರು ಇಲ್ಲಿದ್ದವರಿಗೆಲ್ಲ ತುಂಬಾ ಇಷ್ಟ ಉಂಟು. ನಮ್ಮ ಮನೆಯಲ್ಲಿ ಮಾಡ್ಬೇಕು. ಅವರ ಮಗ ಕೂಡ ಹಾಗೆ ನೋಡಿ, ಇಲ್ಲಿ ಹೋಗಿ ನೋಡಿ ಮೊನ್ನೆ ಸ್ಲ್ಯಾಪ್ ಅಲ್ಲೆಲ್ಲ ಮಾಡಿದ್ದಾನೆ. ಅಲ್ಲಿ ಒಮ್ಮೆ ಹೋಗಿ ನೋಡಿ ನೀವು. ಈಗ ಮಳೆಗಾಲದಲ್ಲಿ ನೀರಿದೆ, ಇನ್ನು ಬೇಸಿಗೆ ಕಾಲದಲ್ಲಿ ಏನಾದರೂ ಆಲೋಚನೆ ಮಾಡಿ? ಪೈಪಿನಲ್ಲಿ 12 ಗಂಟೆಯಿಂದ 1 ಗಂಟೆ ತನಕ ಬಿಡ್ತಾರೆ ಪಂಚಾಯತಿನ ನೀರು ಬರ್ತದೆ. ಅದನ್ನು ತುಂಬಿಸಿಡ್ತೇವೆ. ಮತ್ತೆ ಬೆಳಗ್ಗೆ ಒಂದ್ಸರಿ ಹಾಕ್ಬೇಕಾದ್ರೆ ಎಷ್ಟು ಕೊಡಪನ್ನ ನೀರು ಬೇಕಾಗ್ತದೆ? ಈಗ 10-12 ಕೊಡಪನ್ನ ತಂದು ಒಯ್ತಾರೆ ಅವರು. ಒಂದು ದೊಡ್ಡ ಡ್ರಮ್ ಉಂಟು, ಅದರಿಂದ ತಂದೆಲ್ಲ ಒಯ್ತಾರೆ. ಮತ್ತೆ ನಾವು ತಂದು ಇಲ್ಲಿ ಸ್ವಲ್ಪ ಒಯ್ದಿಡ್ತೀವಿ. ಈಗ ಬಂದ ಫಲವನ್ನು ಯಾವ ರೀತಿ ಹೇಗೆ ಮಾಡ್ಬೇಕಂತ ಇದ್ದೀರಿ ನೀವು? ಫಸ್ಟ್ದು ಎಲ್ಲರಿಗೂ ಹಂಚು ಅಂತ ಹೇಳಿ ಒಂದು ಆಸೆ. ಓಕೆ, ಹಣ ಮಾಡುದು ಬೇಡ ಅಂತ ಎಲ್ಲರಿಗೂ. ಮೊದಲು ನೀವು ಸರಿ. ಆನಂತರ ಮುಂದೆ ನೋಡುವ. ನಾನು ಹೇಳಿದ್ದು ಇಷ್ಟು ರೆಫ್ರಿಜರೇಷನ್ನಿಂದ ಶೆಲ್ನಿಂದ ಮಾಡಿದ್ದ ತರಕಾರಿ ಸಾಕಾಗ್ತದೆ ಮಾರಾಟ ಏನಾದರೂ ಮಾರಾಟಕ್ಕೆ ಸಾಲುದಿಲ್ಲ ಸರ್. ಎಷ್ಟು ಇನ್ನೆಚ್ಚು ಬೇಕಾಗ್ಬೋದು? ಇನ್ನೆಚ್ಚು ಬೇಕಾಗ್ತದೆ. ಮತ್ತೆ ಯಾವ ತರಕಾರಿ ಬೇಕಾಗ್ಬೋದು? ಈಗ ಇನ್ನೂ ಅದೇ ತೊಂಡೆಕಾಯಿ, ಅಲಸಂಡೆ. ಓಕೆ, ಮುಂದೆ ಬೆಳೆಸುವ ಪ್ರಯತ್ನ ಇದೆ. ಮಾಡ್ಲಿಕ್ಕೆಲ್ಲ ರೆಡಿ ಮಾಡಿದೆ. ತೊಂಡೆಕಾಯಿಗೆ ರೇಟ್ ಎಷ್ಟಂತ ಗೊತ್ತಿದೆ ಮಾರ್ಕೆಟಲ್ಲಿ? ಮಾರ್ಕೆಟಲ್ಲಿ ಊರಿನ ತೊಂಡೆಕಾಯಿಗೆ 60-70 ರೂಪಾಯಿ ಇದೆ. ತುಂಬಾ ಜನ ಬಂದು ನೋಡಿ ಎಲ್ಲ ಕೇಳ್ತಾರೆ ಸರ್. ಆಲ್ರೆಡಿ ಇದನ್ನು ಮಾಡಿದವರು ಯಾರಾದ್ರೂ ಇದ್ದಾರೆ ನಿಮ್ಮ ಗುಂಪಿನಲ್ಲಿ? ನಮ್ಮ ಗುಂಪಿನಲ್ಲಿ ಹೆಸರು ಜ್ಯೋತಿ. ಅವರ ಮಗ ಶೋಧನ್ ಅಂತ, ಅವನಿಗೆ ತುಂಬಾ ಇಂಟ್ರೆಸ್ಟ್. ಈಗ ಸೆಕೆಂಡ್ PUC. ಏನ್ ಮಾಡಿದ್ದಾನೆ? ಮಾಡಿದ್ದಾನೆ ಹೀರೆಕಾಯಿ ಎಲ್ಲ. ಮಗನಿಗೆ ತುಂಬಾ ಇಂಟ್ರೆಸ್ಟ್. ಮಗನ ಹೆಸರು ಶೋಧನ್. ಎಷ್ಟನೇ ಕ್ಲಾಸ್ ಓದಿದ್ದಾನೆ? ಸೆಕೆಂಡ್ PU. ಇಲ್ಲಿ ನೋಡಿ ಎಲ್ಲ ಅವನಿಗೆ ಮೊದಲಿನಿಂದ ಮರ ಕಡಿಬಾರ್ದು. ಅವನಿಗೆ ಅಷ್ಟು ಹೋಗ್ತಾನ ಅವನು. ಮರ ಕಡಿಯುವುದಂದ್ರೆ ಅಷ್ಟು ಇದು ಪ್ರೀತಿ ಅವನಿಗೆ. ಪರಿಸರದಲ್ಲಿ ಅದನ್ನ ನಡುದು ಇದೆಲ್ಲ ತುಂಬಾ ಇಷ್ಟ. ಹಾಗೆ ಅವನು ಇವ್ರು ಹೇಳಿದ್ರಲ್ಲ, ವಿಜಯ್ ಅವರು ಹೇಳಿದ್ರು, ಹೀಗೆ ನಿಂಗೆ ಕೊಡ್ತೇನೆ ನಾನು. ಅದಕ್ಕೆ ತುಂಬಾ ಖುಷಿ ಆಯ್ತು. ಹಾಗೆ ತಂದೆ ಹತ್ರ ಹೇಳಿ ಕೂಡ ಅವ್ರು ತರಿಸಿಕೊಟ್ಟು. ಹಾಗೆ ತಂದೆ ಈಗ ಗಲ್ಫ್ ಅಲ್ಲಿ ಇದ್ರು, ಕೊರೋನಾದಿಂದ ಬಿಟ್ಟು ಬಂದ್ರು. ಹಾಗೆ ಅವರು ಕೂಡ ಅವನಿಗೆ ಅವನ ಇದಕ್ಕೆ ಅವರು ಇದು ಕೊಡ್ತಾರೆ. ಅದನ್ನು ನಿಮಗೆ ಮನೆಗೆ ಬಳಸಲಿಕ್ಕೆ ಮುಂದೆ ಅವನು ಹೇಳುದು, ನಾವು ಬಳಸಿ ಸ್ವಲ್ಪ ಮಂದಿಗೆ ಹೀಗೆ ಹಂಚ್ಬೇಕು. ಅವನಿಗೆ ಫ್ರೀ ಕೊಡ್ಬೇಕು. ಅವನಿಗೆ ಪಾಪದವರಿಗೆ ಕೊಡೋದಂದ್ರೆ ತುಂಬಾ ಇಷ್ಟ. ಹಾಗೆ ಕೊಟ್ಟು ಬಾಕಿ ಉಳಿದದನ್ನು ನಾವು ಮಾರುವ ಅಂತ ಖರ್ಚು ಮಾಡಿದ್ದೇವೆ. ಅದು ನಮಗೆ ಬರ್ಬೇಕು. ಹಾಗೆ ಯಾವುದೆಲ್ಲ ಬೆಳೆಸಿದ್ದೀರಿ? ನಾವು ಬಸಳೆ, ಮತ್ತೆ ಅಲಸಂಡೆ, ಮತ್ತೆ ಬೆಂಡೆಕಾಯಿ, ಮತ್ತೆ ಹೀರೆಕಾಯಿ. ಫಲ ಬಂದು ಎಷ್ಟು ಸಮಯ ಆಯ್ತು? ಈಗ ಆಗಿದೆ, ಬಂದದಷ್ಟೇ. ಈಗ ಬಂದಿದೆ. ಇದು ಮಾಡಿದ ಮೇಲೆ ನಂತರ ಮಾಡಿದ್ದು ನಾವು ನೋಡಿ. ಇವರೇ ವಿಜಯ್ ಅವರು ಗೊಬ್ಬರ ಎಲ್ಲ ಕೊಟ್ಟರು. ಸರಿ, ಮುಂದೆ ಹೋಗಿ. ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಉದ್ದೇಶ ಏನಂದರೆ, ಮನೆಗಳಿಂದ ಬರುವಂಥ ಹಸಿ ಕಸದಿಂದ ಅವರೇ ಗೊಬ್ಬರ ತಯಾರು ಮಾಡಿ ಈ ಸಾವಯವ ತರಕಾರಿ ಬೆಳೀಲಿಕ್ಕೆ ನಾವು ಪ್ರಾಯೋಗಿಕವಾಗಿ ನಮ್ಮ ಕಚೇರಿಯಲ್ಲಿ ನಾವು ಮಾಡಿದ್ದೀವಿ. ನಗರಸಭಾ ಕಚೇರಿ ಬಲಭಾಗದಲ್ಲಿ ನಾವು ಮಾಡಿದಾಗ ಅನೇಕರು ಅದನ್ನು ನೋಡಿ ಅಲ್ಲಿ ಫಲ ಇದೇ ಥರ ಬಂದಿತ್ತು. ಅದನ್ನು ನೋಡಿ ಅನೇಕರು ನಮ್ಮ
ನಮ್ಮ ಏರಿಯಾದಲ್ಲಿ ಮಾಡಬೇಕು ಎಂಬುದಾಗಿ ಉಳಿಯಾದಲ್ಲಿ ಫಸ್ಟ್ ನಾವು ಮಾಡಿದ್ವಿ. ಇಲ್ಲಿ ಮಾಡಿದಾಗ ಇಲ್ಲೆಲ್ಲ ಕಸ ಕಡ್ಡಿ ಎಲ್ಲ ತುಂಬಿತ್ತು. ನನಗೂ ಆಶ್ಚರ್ಯ ಆಯಿತು. ಆಗ ವಿಜಯ್ ಅವರು ನಮಗೆ ಈ ಸ್ಥಳವನ್ನು ತೋರಿಸಿದಾಗ ನಮ್ಮ ಮೇಡಮ್ ಸದಸ್ಯರು ಸಹ ಸಾರಿ ಇಲ್ಲಿ ಬೇಡ ಸರ್ ಗಲೀಜಾಗ್ತದೆ ಎಂಬುದಾಗಿ ಹೇಳಿದರು ಅವರು. ಇಲ್ಲ ಮೇಡಮ್ ನಾನಿದ್ದೀನಿ, ನೀವು ತಲೆಬಿಸಿ ಮಾಡೋದು ಬೇಡ, ನಾನು ಪ್ರತಿನಿತ್ಯ ಬಂದು ನೋಡ್ತೀನಿ. ಆ ರೀತಿ ವ್ಯವಸ್ಥೆ ನಾವು ಮಾಡೋದಿಲ್ಲ. ಖಂಡಿತವಾಗಿ ಇಲ್ಲಿ ಒಂದು ತರಕಾರಿ ಬೆಳೆಯುವ ಸಾವಯವ ತರಕಾರಿ ಎಂಬುದಾಗಿ ಅವರಿಗೆ ಮನವರಿಕೆ ಮಾಡಿದಾಗ ಅವರು ಒಪ್ಪಿದರು. ಕೊನೆಗೆ ಇಲ್ಲಿ ಕಳೆದ 1.5 ತಿಂಗಳ ಹಿಂದೆ ನಾವು ಎಲ್ಲ ಹೀಗೆ ರೋಟ್ರಿ ಲಯನ್ಸು ಮತ್ತು ನಮ್ಮ ಕಿಶೋರ್ ಅವರು ವಿಜಯ್ ಅವರು ನಾವೆಲ್ಲ ಬಂದು ಈಗ ಲೋಕಲ ಮಹಿಳೆಯರೊಂದಿಗೆ ನಾವು ಚರ್ಚೆ ಮಾಡಿ ನೀವು ಇದನ್ನು ನಾವು ಹಾಕಿಕೊಡ್ತೀವಿ, ನೀವು ಅದನ್ನು ಪಾಲನೆ ಮಾಡಬೇಕು, ಆ ತರಕಾರಿಯನ್ನು ನೀವು ಯೂಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಸಾವಯವ ತರಕಾರಿ ಉಪಯೋಗಿಸಿ ಆರೋಗ್ಯವಾಗಿರ್ಬೋದು ಮತ್ತು ಈ ಹಸಿ ಕಸದಿಂದ ಗೊಬ್ಬರ ತಯಾರು ಮಾಡೋದು 2 ಸಮಸ್ಯೆ ಪರಿಸರಕ್ಕೂ ಮತ್ತು ಆರೋಗ್ಯಕ್ಕೂ ಒಳ್ಳೆಯದೆಂಬುದಾಗಿ ಹೇಳಿದಾಗ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಒಪ್ಪಿ ಇವತ್ತು ಇದನ್ನು ನಿರ್ವಹಣೆ ಮಾಡಿದ್ದಾರೆ. ಖಂಡಿತವಾಗಿ ಖುಷಿಯಾಗ್ತದೆ. ಸುಮಾರು 13 ಕಡೆ ಈ ರೀತಿ ನಾವು ಮಾಡಿದ್ದೀವಿ. ಇವತ್ತು 3 ಕಡೆ ಮಾಡ್ತಾಯಿದ್ವಿ. ಬೆರಡಿನ್ ಕಾಲೇಜಲ್ಲಿ ಆವರಣದಲ್ಲಿ, ಮೊಗವೀರಪಟ್ಟಣ, ಉಳ್ಳಾಳ ಬೈಲು, ಇನ್ನೂ ಅನೇಕರು ಈಗ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಮಾಡಬೇಕೆಂಬುದಾಗಿ. ಖಂಡಿತವಾಗಿಯೂ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಥರ ಆಂದೋಲನ ಥರ ಒಂದು ಸಾವಯವ ತರಕಾರಿಯನ್ನು ತಮ್ಮ ಮನೆಯಲ್ಲೇ ತ್ಯಾಜ್ಯಗಳನ್ನು ಸಿಹಿ ತ್ಯಾಜ್ಯದಿಂದ ಗೊಬ್ಬರ ತಯಾರು ಮಾಡಿ ಈ ಬಿನ್ನುಗಳನ್ನು ನಾವೇ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಸಹ ನಾವು ಬಿನ್ನುಗಳನ್ನು ಕೊಡ್ತೀವಿ. ಈ ಥರ್ಮಾಕೋಲ್ ಆಳದ ಥರ್ಮಾಕೋಲನ್ನು ಸಹ ನಾವು ನಗರಸಭಾ ವತಿಯಿಂದ ಕೊಡ್ತಾಯಿದ್ವಿ. ಯಾಕಂದರೆ ಉದ್ದೇಶ ಒಂದೇ, ಹಸಿ ಕಸದಿಂದ ಯಾವುದೇ ಕಾರಣಕ್ಕೂ ಹಸಿ ಕಸ ಎಲ್ಲೂ ಹೋಗಬಾರ್ದು, ಹೊರಗಡೆ ಮಂಗಳೂರಿಗೆ ಹೋಗಬಾರ್ದು, ನಮ್ಮಲ್ಲೇ ಅದು ಮರುಬಳಕೆ ಆಗಬೇಕೆಂಬುದು ಉದ್ದೇಶದಿಂದ ಒಂದು ಆಂದೋಲನ ಥರ ಜನರಿಗೆ ಇದು ಮನವರಿಕೆ ಆಗಬೇಕು. ಇವತ್ತು ಕಸ ಎಂದರೆ ಕಸ ಅಲ್ಲ, ಅದು ಸಂಪನ್ಮೂಲ. ಇವತ್ತು ಅದನ್ನು ಗೊಬ್ಬರವಾಗಿ ತಯಾರು ಮಾಡಿ ಮರುಬಳಕೆ ಮಾಡಿ ಈ ರೀತಿ ಅನೇಕ ವಿಧ ಇವತ್ತು ನಾವು ಹೀರೆ ನೋಡ್ತಾ ಇದ್ದೀವಿ. ಬೆಂಡೆ ಮಾಡ್ಬೋದು, ಹೀರೆ ಮಾಡ್ಬೋದು, ಎಲ್ಲ ತರಕಾರಿಗಳನ್ನು ಬೆಳೆದು ನಾವು ಅದನ್ನು ಸೇವಿಸೋದ್ರಿಂದ ಒಳ್ಳೆಯ ಆರೋಗ್ಯ ಉಂಟಾಗ್ತದೆ. ಈ ರೀತಿ ಜನರು ಇಡೀ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಜನರೆಲ್ಲ ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ರೀತಿ ವಾತಾವರಣ ಉಂಟಾಗ್ತದೆ ಎಂಬಾಗಿ ನಮ್ಮ ಆಸೆ. ಈ ರೀತಿ ಜನರು ಅದಕ್ಕೆ ಸಹಕಾರ ಕೊಡಬೇಕು. ಹಸಿ ಕಸವನ್ನು ಮೂಲದಲ್ಲೇ ಬೇರ್ಪಡಿಸಬೇಕು, ಒಣ ಕಸವನ್ನು ಬೇರ್ಪಡಿಸಿ ನಗರಸಭೆಗೆ ನೀಡಬೇಕು. ಹಸಿ ಕಸವನ್ನು ಅವರು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ತರಕಾರಿಯನ್ನು ಅವರ ಮನೆಗಳಲ್ಲಿ ಬೆಳೆದರೆ ಆರೋಗ್ಯವಂತರಾಗಿ ನಾವು ಇರಬೇಕೆಂಬುದಾಗಿ ನನ್ನ ಆಶಯ. ಇವತ್ತಿನ ದಿನ ನನ್ನ ಈ ವಾರ್ಡಲ್ಲಿ ಇಂಥದ್ದೊಂದು ಅದ್ಭುತ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ನಿಜವಾಗಿ 45 ದಿವಸದ ಮುಂಚೆ ಸರ್ ನನ್ನ ಹತ್ರ ಕೇಳಿದರು. ಅವಾಗ ಕೆಲವರು ಇಲ್ಲಿ ಆಕ್ಷೇಪಣೆ ಇತ್ತು, ಅಂದರೆ ಇಲ್ಲಿ ತ್ಯಾಜ್ಯವನ್ನು ತಂದು ಹಾಕ್ತಾರೆ, ಇಲ್ಲಿಂದ ಗಲೀಜು ಆಗ್ಬೋದಂತ. ಸರ್ ನನಗೆ ಭರವಸೆ ಕೊಟ್ಟಿದ್ದರು ಅಂಥದ್ದು ನಡೆಯುವುದಿಲ್ಲ ಅಂತ. ನೋಡುವಾಗ ಇಲ್ಲಿ 45 ದಿವಸದ ನಂತರ ಈಗ ನೋಡುವಾಗ ನಾನು ಯೋಚಿಸ್ತಾ ಇದ್ದೆ, ಇಲ್ಲಿ ತರಕಾರಿ ಆಗ್ಬೋದಾ, ಇಲ್ಲಿ ತರಕಾರಿ ನನಗೆ ಕಾಣಲಿಲ್ಲ. ಅದ ನಂತರ ಸ್ವಲ್ಪ ದಿವಸ ನಂತರ ತರಕಾರಿ ಕಾಣ್ತು, ನನಗೆ ಶಾಕ್ ಆಯಿತು. ಒಳ್ಳೆ ತರಕಾರಿ ಈಗ ಎಲ್ಲ ಕಡೆಯಿಂದ ನನಗೆ ಕಾಲ್ ಬರ್ತಾ ಉಂಟು, ನಮ್ಮ ಮನೆಯಲ್ಲಿ ಕೂಡ ಆಗಬೇಕಂತ 2-3 ಕಡೆಯಿಂದ ಕಾಲ್ ಬರ್ತಾ ಉಂಟು. ಅಲ್ಲಿ ಕೂಡ ನಾವು ಮಾಡುವಂಥ ಸರ್ ಅವರು ಹೇಳಿದ್ದಾರೆ. ಇವತ್ತಿನ ದಿನ ನಾನು ನಗರಸಭೆಗೆ ಪೌರಾಯುಕ್ತರಿಗೆ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಒಳ್ಳೆಯ ಕೆಲಸವನ್ನು ಅವರು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಲಯನ್ಸ್ ಕ್ಲಬ್ ಹಾಗೂ ವಿಜಯ್ ಕುಂದರ್ ಅವರಿಗೆ ಹಾಗೂ ಇಲ್ಲಿಯ ಮಹಿಳಾ ಮನೆಯವರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಇಂಥ ಒಳ್ಳೆಯ ಅದ್ಭುತ ಕೆಲಸಕ್ಕೆ.